ಯರ್ಮಾಳಿನ ಜಂಕ್ಷನ್ ಬಳಿ ಮುಳ್ಳು ಪೊದೆಗಳಿಗೆ ಕಳೆದ ರಾತ್ರಿ ಆಕಸ್ಮಿಕ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಸ್ಥಳೀಯವಾಗಿ ವಾಸದ ಮನೆಗಳಿದ್ದ ಅಪಾಯದ ಮುನ್ಸೂಚನೆ ಇದ್ದ ಕಾರಣ ತಕ್ಷಣ ಉಡುಪಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲಾಯಿತು. ಬರೋಬ್ಬರಿ 1.5 ಗಂಟೆ ವಿಳಂಬವಾಗಿ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ರಾತ್ರಿ ಸುಮಾರು 9ರ ಹೊತ್ತಿಗೆ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣ ಸ್ಥಳೀಯರು ಬೆಂಕಿ ನಂದಿಸಲು ಯತ್ನಿಸಿದರಾದರೂ ಬೆಂಕಿ ತೀವ್ರ ಸ್ವರೂಪವನ್ನು ಪಡೆದಿದೆ. ಅದೇ ವೇಳೆ ಪಡುಬಿದ್ರಿ ಠಾಣೆಗೆ ಕರೆ ಮಾಡಲಾಗಿದ್ದು, ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯ ಯುಪಿಸಿಎಲ್ ಕಂಪನಿಯ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದಾಗ ನಮ್ಮ 2 ವಾಹನಗಳು ಕೆಟ್ಟು ಹೋಗಿದೆ ಎಂಬ ಉತ್ತರ. ಅದೇ ಸಂದರ್ಭ ಪೊಲೀಸರು ಉಡುಪಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ವಿಳಾಸ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಕಿ ತೀವ್ರತೆ ಕಂಡುಕೊಂಡಿದ್ದು, ಮನೆಗಳಿಗೆ ಅಪಾಯ ಸಂಭವಿಸುವ ಮಟ್ಟಕ್ಕೆ ತಲುಪಿದಾಗ ಸಾರ್ವಜನಿಕರು ಸತತ ಪ್ರಯತ್ನದಿಂದ ಪಂಪ್ ಮೂಲಕ ನೀರು ಚಿಮ್ಮಿಸಿ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ. ಅಗ್ನಿಶಾಮಕ ದಳದ ವಿಳಂಬ ಧೋರಣೆಯನ್ನ ಸಾರ್ವಜನಿಕರು ಪೊಲೀಸರಲ್ಲಿ ಪ್ರಶ್ನಿಸಿದಾಗ ಮತ್ತೆ ಪೊಲೀಸರು ಅಗ್ನಿಶಾಮಕ ದಳಕ್ಕೆ ಪೋನಾಯಿಸಿ ಮನೆಗಳಿಗೆ ಏನಾದರೂ ಸಮಸ್ಯೆ ಅನುಭವಿಸಿದ್ರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದೇವೆ ಎಂದಿದ್ದಾರೆ. ಕೊನೆಗೆ ಅವರೊಂದಿಗಿದ್ದ ಹಿರಿಯ ಅಧಿಕಾರಿಯೋರ್ವರ ಮಾತಿನಂತೆ ಬಂದ ಕರ್ಮಕ್ಕೆ ಇಲ್ಲದ ಬೆಂಕಿಗೆ ನೀರು ಚಿಮ್ಮಿಸಿ ಮಾಡಿದ್ದಾರೆ ಎಂಬುದಾಗಿ ಸ್ಥಳೀಯ ನಿವಾಸಿ ಗಣೇಶ್ ಎಂಬುವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.